जायते म्रियते वा कदाचिन् नायं भूत्वा भविता वा न भूयः अजो नित्यः शाश्वतोऽयं पुराणो न हन्यते हन्यमाने शरीरे. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ತ್ಯಾಗಿ ಮಾತಾಜಿ. ಮಾತಾಜಿ, ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ KP ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವೇದ ವಿನಾಶಾನಂ ನಿತ್ಯಂ ಯೇನ ವೈಯಯಂ ಕಥಂ ಸಾ ಪುರುಷ ಪಾರ್ಥ ಕಂ ಗತಾಯಾಂತಿ ಅಂತಿಕಂ ವಾಸಾಂಸಿ ಜೀರ್ಣನಿ ಯಥಾ ವಿಹಾಯ ನವಾನಿ ಗೃಹಾಣಾತಿ ನರೋಪಾರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ ನೈನಂ ಛದಂತಿ ಶಾಸ್ತ್ರೇಣಿ ನೈನಂ ದಹಂತಿ ಪಾವಕಾಃ ನ ಚೈನಂ ದಾಯಾತ್ಯಾಪೋ ನ ಶೋಷಯತಿ ಮಾರುತಃ ಅಚ್ಚೋದೋಯಮಧ್ಯಾಯೋಯಂ ಅಕ್ಲೇದೋಶ್ಯ ಏವ ಚ ನಿತ್ಯಃ ಸರ್ವಗತಃ ಸ್ಥಾಣುಃ ಅಚೋಲಾಯಂ ಸನಾತನಃ ಅವ್ಯಕ್ತೋಯಮಚಿಂತ್ಯೋಯಂ ಅವಿಕಾರ್ಯೋ ಯಮುಚ್ಯತೆ ತಸ್ಮಾದೇವಂ ವಿದಿತ್ವೇನೈ ನಮ ನಾನು ಶೋಚಿತು ಮಹರ್ಷಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಂಗಳ ವಿ ಮಾತಾಜಿ ಓದಿ. ವಿ ಮಂಗಳ ಮಾತಾಜಿ. ವಿ ಹರೇ ಮಂಗಳ ಕೃಷ್ಣ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತ್ಯಸ್ಯ ಅಲ್ಲ, ಚ. 26 ಓದಿ ಮಾತಾಜಿ. 26 ಮಾತಾಜಿ. ಶ್ಲೋಕ 26. ಅತ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನಸೇ ಮೃತಂ ತಥಾಪಿ ತತ್ವಂ ಮಹಾಭಾವೋ ನೈನಂ ಶೋಚಿತುಮರ್ಹಸಿ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತ್ಯಸ್ಯ ಚ ತಸ್ಮಾದಪರಿಹಾರ್ಯತೆ ನ ತತ್ರ ಶೋಚಿತುಮರ್ಹಸಿ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮದ್ಯಾನಿ ಭಾರತ ಅವ್ಯಕ್ತ ನಿಧನಾನೈವ ತತ್ರ ಕಾ ಪರಿದೇವನಾ. ಆಶ್ಚರ್ಯವತ್ ಪಶ್ಯಂತಿ ಕಶ್ಚಿದೇನಂ ಆಶ್ಚರ್ಯವತ್ ಪಶ್ಯಂತಿ ಕಶ್ಚಿದೇನಂ ಆಶ್ಚರ್ಯವತ್ ಪಶ್ಯಂತಿ ತತ್ವೈವ ಜಾನ್ಯಂ ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ ಶ್ರುತ್ವೋಪೈನಂ ವೇದ ನ ಚೈವ ಕಶ್ಚಿತ್. ದೇಹಿ ನಿತ್ಯಮಜೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತತ್ವಂ ಶೋಚಿತುಮರ್ಹಸಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಓದಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಮಾತಾಜಿ ಯಾವ್ದು ಮಾತಾಜಿ? 31. 31. ಸಧರ್ಮಪಿ ವೇಕ್ಷಾ ನ ವಿಕಂಪಿತುಮರ್ಹಸಿ ಧರ್ಮಾದಿ ಯಥಾ ಶ್ರೇಯೋ ನೆತ್ ಕ್ಷತ್ರಿಯಸ್ಯ ನ ವಿದ್ಯತೆ ಯಚ್ಚಾಶ್ರಯಾ ಚೋಪಪನ್ನಂ ಸ್ವರ್ಗದ್ವಾರಾಂ ಪಾವೃತಂ ಸುಖೀನಾ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧಮೀದೃಶಂ ಅಥ ಚತ್ವಾಮಿಮಂ ಧರ್ಮಂ ಸಂಗ್ರಾಮಂ ನ ಕರ್ಯಷಿ ತಥಾ ಸ್ವಧರ್ಮ ಕೀರ್ತಿಂ ಚ ಇತ್ವಾ ಪಾಪಮ ವ್ಯಾಪ್ಸಸಿ ಅಕೀರ್ತಂ ಚಾಪಿ ಭೂತಾನಿ ಕಥಾಯಶಂತಿ ತೇ
ते व्ययं संभावितस्य च कीर्तिः मरणादतिरिच्यते य भयारणादु परन्तं मश्यन्ते त्वं महारथाः येषं च त्वं मेथो भूत्वा यास्यसि लाघवम्. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶೋಭಾ ವೆಂಕಟೇಶ್ ಮಾತಾಜಿ. ಮಾತಾಜಿ ತಪ್ಪ ಓದ್ಬಿಟ್ಟಿದೀನಿ, ಕ್ಷಮೆ ಇರ್ಲಿ. ಪ್ರಾಕ್ಟೀಸ್ ಶೋಭಾ ಮಾಡಿ, ವೆಂಕಟೇಶ್ ಮಾತಾಜಿ. ಪ್ರಾಕ್ಟೀಸ್ ಮಾಡ್ತೀನಿ. ದಿನಾ 10 ಶ್ಲೋಕ ಓದ್ಕೊಳ್ಳಿ. ಓದ್ತೀನಿ ಮಾತಾಜಿ, ಬುಕ್ ಇದೆ, ಮಾಡ್ತೀನಿ. ಆಯ್ತಾ? ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶ್ಲೋಕ 37. 36. 36. ಅವಾಚ್ಯವಾದಾಂಶ ಬಹೂನ್ ವದಿಷ್ಯಂತಿ ತವಾಹಿತ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನು ಕಿಂ. ಶ್ಲೋಕ 37. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾದ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯಃ. ಶ್ಲೋಕ 38. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾ ಜಯೌ ತಥೋ ಯುದ್ಧಾಯ ಯಜ್ಞಸ್ಯ ನೈವಂ ಪಾಪಮವಾಪ್ಸ್ಯಸಿ. ಶ್ಲೋಕ 39. ಏಷಾ ತೇ ಅಭೀತಾ ಸಾಂಖ್ಯೇ ಬುದ್ಧಿರ್ಯೋಗೇತಿ ಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಸ್ಯಸಿ. ಶ್ಲೋಕ 40. ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಂ ಅಲ್ಪಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ ಓದಿ. ಜಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಜಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಲಿತಾ ಪೂಜಾರಿ ಮಾತಾಜಿ ಓದಿ. ಲಲಿತಾ ಪೂಜಾರಿ ಮಾತಾಜಿ. 41. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನಹಂ ಬಹುಶಾಖ ಬುದ್ಧಯ ಅವ್ಯವಸಾಯಿನಾಂ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಾ ಪಾರ್ಥ ನಾಣ್ಯದಸ್ಥಿತಿ ವಾದಿನಃ ಕಾಮತ್ಮಾನಃ ಸ್ವರ್ಗಪರಾಂ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿಂ ಭೋಗೈಶ್ವರ್ಯ ಪ್ರಸಕ್ತಾನಾಂ ದಯಾ ಪ್ರಹರತಾ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿಃ ಸಮಧೋ ನ ವಿಧೀಯತೆ ತ್ರೈಗುಣ್ಯ ವಿಷಯಾ ವೇದಾಃ ನಿಸ್ತೈರ್ಗುಣ್ಯೋ ಭವಾರ್ಜುನ ನಿದ್ವಂದೋ ನಿತ್ಯಸತ್ವಸ್ಥೋ ನಿರ್ಯೋಗ ಕ್ಷೇಮಾತ್ಮವಾನ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡಿದ್ರ? ಹರೇ ಕೃಷ್ಣ. ಹೇಳ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 46. ಯವಾನಾಥ ಉದಾಪಾನೆ ಸರ್ವತ ಸಂಪ್ಲುತೋದಕೆ ತವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುಭುಃ ಮಾ ತೇ ಸಂಗೋಸ್ಪಕರ್ಮಣಿ ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧೈ ಸಿದ್ಧ್ಯೋ
समो भूत्वा समत्वं योग उच्यते दूरेण हव्यरं कर्म बुद्धियोगात् धनञ्जय बुद्धौ शरणमन्विच्छ कृपाणफलहेतवः बुद्धियुक्तो जहातिह उभे सुकृतदुष्कृते तस्माद् योगाय युज्यस्व ಯೋಗಕರ್ಮಸು ಕೌಶಲಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ ಓದಿ. ಸಾಯಿ ಲಕ್ಷ್ಮಿ ಮಾತಾಜಿ. ಶ್ಲೋಕ 51. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ವಿನಿಮುಕ್ತಾಃ ಪದಂ ಗಚ್ಚಂತ್ಯ ನಾಮಯಂ ಯದಾ ತೇ ಮೋಹ ಕಲಿಲಂ ಬುದ್ಧಿ ತದಾ ಗತಾಂಸಿ ನಿರ್ವೇದಂ ಶ್ರೋತ್ರವ್ಯಸ್ಯ ಶ್ರುತ್ರಸ್ಯ ಚ ಶ್ರುತಿವಿ ಪ್ರತಿಪನ್ನತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾನವಚಲ ಬುದ್ಧಿಃ ತದಾ ಯೋಗಮವಾಪ್ಸ್ಯಸಿ. ಅರ್ಜುನ ಉವಾಚ ಸ್ಥಿತಪ್ರಜ್ಞಸ್ಯ ಕ ಭಾಷಾ ಸಮಾಧಿಸ್ತ್ಯ ಕೇಶವ ಸ್ಥಿತಧಿ ಕಿಂ ಪ್ರಭಾಷೇತ ಕಿಮಸೀತ ವ್ರಜೇತ್ ಕಿಂ. ಶ್ರೀ ಭಗವಾನ್ ಉವಾಚ ಪ್ರಜಾಹತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವತ್ಮನ ತುಷ್ಟಃ ಸ್ಥಿತಪ್ರಜ್ಞಸ್ತೋಚ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ರಂಜನಾ ಮಾತಾಜಿ ಓದಿ. ರಂಜನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 56. ದುಃಖೇಷ್ವನುದಿಗ್ನಮನಃ ಸುಖೇಷು ವಿಗತ್ಸ್ಪೃಹ ವಿತರಾಗಭಯಕ್ರೋಧಃ ಸ್ಥಿತಿರ್ಮುನಿರುಚ್ಯತೆ. ಯಃ ಸರ್ವತ್ರಾನಭಿಸ್ನೇಹಃ ತತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥಿನಿ ಹರಂತಿ ಪ್ರಸಭಂ ಮನಃ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಲಲಿತಾ ಲಕ್ಷ್ಮೀ PM ಮಾತಾಜಿ ಓದಿ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ತಾನೆ. ಶ್ಲೋಕ 61. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. 62. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. 63. ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ
स्मृतिभ्रंशात् बुद्धिनाशो बुद्धिनाशात् प्रणश्यति ಶ್ಲೋಕ 64 ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಜಯಾತ್ಮ ಪ್ರಸಾದಮಧಿ ಗಚ್ಚತಿ 65 ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನಚೇತಸೋ ಹ್ಯಾಶೋ ಬುದ್ಧಿ ಪರ್ಯವತಿಷ್ಠತೆ. ಧನ್ಯವಾದಗಳು ಮಾತಾಜಿ. ಅದೇ ಕೃಷ್ಣ. ಧನ್ಯವಾದಗಳು. ನೆಕ್ಸ್ಟ್ ಇವ್ದು ಪೂರ್ಣಿಮಾ ಮಾತಾಜಿ. ಪೂರ್ಣಿಮಾ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಹಾ ಮಾತಾಜಿ. ಶ್ಲೋಕ 66 ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚ ಯುಕ್ತಸ್ಯ ಭಾವನಾ ನ ಚ ಭಾವಯತಃ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿ ವಾಂಭಸಿ ತಸ್ಮಾದ್ ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ ಅಪೂರ್ಯಮಾಣ ಮಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಃ ಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮಿ ವಿಹಾಯ ಹರೇ ಕೃಷ್ಣ. ಅಷ್ಟೇನಾ ಮಾತಾಜಿ? ಇನ್ನು ಓದಲಿ ಮಾತಾಜಿ. 2 ಶ್ಲೋಕ ಸೇರಿದದ್ದು ಮಾತಾಜಿ, ಓದಿ ಬಿಡ್ಲಿ. ಹಾ ಮಾತಾಜಿ. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸ ಶಾಂತಿಮಧಿಗಚ್ಚತಿ ಏಷಾ ಬ್ರಹ್ಮಿ ಸ್ಥಿತಿ ಪಾರ್ಥ ನೈನಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣಮೃಚ್ಯತಿ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಸಾಂಖ್ಯಯೋಗೋ ನಾಮ ದ್ವಿತೀಯೋಧ್ಯಾಯಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ರಾಮ ರಾಮ ಹರೇ ರಾಮ ರಾಮ ಹರೇ ಹರೇ. ಹರೇ ಹರೇ ಕೃಷ್ಣ. ಕೃಷ್ಣ ಹರೇ ಧನ್ಯವಾದಗಳು. ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಪೂರ್ಣಿಮಾ ಮಾತಾಜಿ ಧನ್ಯವಾದಗಳು ಮಾತಾಜಿ. ಬಂತು 18ನೇ ಅಧ್ಯಾಯ. ಪಾರ್ವತಮ್ಮ ಮಾತಾಜಿ ಮತ್ತೆ ನಿರ್ಮಲಾ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 18 ಅಥ ಅಷ್ಟಾದಶೋಧ್ಯಾಯಃ ಮೋಕ್ಷ ಸನ್ಯಾಸ ಯೋಗಃ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆ. ಶ್ಲೋಕ 1. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಋತಕೇಶಿನಿಸೂದನ. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಃ
ಯಜ್ಞದಾನ ತಪಃ ಕರ್ಮ ನಾತ್ಯಾಜ್ಯಂ ಕರ್ಮಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ನಿರ್ಮಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏತಾನ್ಯಾಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯ. ಮಾತಾಜಿ ಆರನೇದು ಓದಿ. ಸರಿ ಇದೆ. ಏತಾನ್ಯಾಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನಿತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹತಸ್ಯ ಪರಿತ್ಯಾಗಃ ತಾಮಸ್ಸ ಪರಿಕೀರ್ತಿತಃ ದುಃಖಮಿತ್ಯೇವ ಯಃ ಕರ್ಮ ಕಾಯಕ್ಲೇಶ ಭಯ ತ್ಯಜತೆ ತ್ಯಜತ್ ಸ ಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್ ಕಾರ್ಯಮಿತ್ಯೇವ ಯತ್ ಕರ್ಮ ನಿಯತಂ ಕ್ರಿಯತೇರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸ ತ್ಯಾಗಃ ಸಾತ್ವಿಕೋ ಮತಃ ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ವಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಓದಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ ಓದಿ. ವನಿತಾ ಶೆಟ್ಟಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಭಾಗ್ಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಹರೇ ಕೃಷ್ಣ. ಓದಿ ಮಾತಾಜಿ. ಶ್ಲೋಕ 11. ನಾಹಿ ದೇಹಭೃತ ಶಕ್ಯಂ ತ್ಯುಕ್ತುಂ ಕರ್ಮಾಣ್ಯಶೇಷತಃ ಯಸ್ತು ಕರ್ಮ ಫಲ ತ್ಯಾಗಿ ಸಾ ತ್ಯಾಗಿತ್ಯಭಿಧೀಯತೆ. ಅನಿಷ್ಟಮಿಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣ ಫಲಂ ಭವತ್ಯಾತ್ಯಾಗಿನಾಂ ಪ್ರೇತ್ಯ ನ ತು ಸನ್ಯಾಸಿನಾಂ ಕ್ವಚಿತ್. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಅಧಿಷ್ಠಾನಂ ತಥಾ ಕರ್ತಾ ಕಾರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ ದೈವಂ ಚೈವಾತ್ರ ಪಂಚಮಂ. ಶರೀರವಾಗ್ನೋಭಿರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಾಂ ವಾ ಪಂಚೈತೆ ತಸ್ಯ ಹೇತವಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ. ಮಂಜುಳಾ ಆಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಷ್ಟನೇದು ಮಾತಾಜಿ? 14. ಸ್ಕ್ರೋಲ್ ಮಾಡಿ ಮಾತಾಜಿ. ಮಾತಾಜಿ ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಹರೇ ಕೃಷ್ಣ. ತತ್ರೈವಾಂ ಸತಿ ಕರ್ತಾರಾಂ ಆತ್ಮಾನಾಂ ಕೇವಲಂ ತು ಯಃ ಪಶ್ಚಾತ್ಯ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ. ಯಸ್ಯಾನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಅತ್ವಾಪಿ ಸ ಹಿಮಾನ್ ಲೋಕಾನ್ ನಾಹಂತಿ ನ ನಿಬಧ್ಯತೆ. ಜ್ಞಾನಂ ಜ್ಞಾಯೇನ ಪರಿಜ್ಞಾತ ತ್ರಿವಿಧಾ ಕರ್ಮ ಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧಃ ಕರ್ಮ ಸಂಗ್ರಹಃ ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿದೈವ ಗುಣಭೇದತಃ.
ಕೃಷ್ಣ ತಪ್ಪಾಯ್ತಾ ಮಾತಾಜಿ ಏನಾದ್ರು? ಹೇಳಿ ಹೇಳಿ ಮಾತಾಜಿ. ಮುಚ್ಯತೆ ಗುಣ ಸಾಂಖ್ಯಾನೆ ತಾವಚ್ಛೃಣು ತಾನ್ಯಪಿ ಸರ್ವಭೂತೇಷು ಏನೈಕಂ. ಮಾತಾಜಿ ಕಾಣಿಸ್ತಾ ಇಲ್ಲ ಸರಿಯಾಗಿ. ಏನ್ ಋಣ ಅದು? ಏನೈಕಂ ಭಾವಮವ್ಯಯ ಮಿಕ್ಷತೆ ಅವಿಭಕ್ತಂ ವಿಭಾತೇಷು ತಜ್ಜ್ಞಾನಂ ವಿದ್ಧಿ ಸಾತ್ವಿಕಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. 23 ಮಾತಾಜಿ. 21. ಓಕೆ ಮಾತಾಜಿ. ಶ್ಲೋಕ 21. ಪೃಥಕ್ತ್ವೇನಾತು ಯಜ್ಞಾನಂ ನಾನಾ ಭಾವನ್ ಪೃಥಕ್ ವಿದಾನ್ ವೆತ್ತಿ ಸರ್ವೇಷು ಭೂತೇಷು ತಜ್ಜ್ಞಾನಂ ವಿದ್ಧಿ ರಾಜಸಂ. ಯತ್ತು ಕೃಷ್ಣವದೇಕಾಸ್ಮಿನ್ ಕಾರ್ಯಾಸಕ್ತಮಹೀತುಕಂ ಅತತ್ವಾರ್ಥವದಲ್ಪಂ ಚ ತತ್ತಾಮಸಮುದಾರುತಂ. ನಿಯತಂ ಸಂಗರಹಿತಂ ಅರಾಗದ್ವೇಷತಾ ಕೃತಂ ಅಫಲಪ್ರಾಪ್ಸೋ ನ ಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ. ಯತ್ತು ಕಾಮೇಪ್ಸು ನ ಕರ್ಮ ಸಹ ಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾರುತಂ. ಅನುಬಂಧಂ ಕ್ಷಯಂ ಹಿಂಸಂ ಅನಪೇಕ್ಷೆ ಚ ಪೌರುಷಂ ಮೋಹದಾರಭ್ಯತೆ ಕರ್ಮ ಯತ್ತತ್ತಾಮಸಮುಚ್ಯತೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ 1 ರೌಂಡ್ ಆಯ್ತು ಮಾತಾಜಿ. ಈಗ ಎಷ್ಟೆಷ್ಟು ಶ್ಲೋಕ ಓದಿಸೋದು? ಒಂದು 60 ಶ್ಲೋಕ ಇದೆ ಅಲ್ಲ, 26, 62 ಶ್ಲೋಕ ಇದೆ. ಎಷ್ಟು ಜನ? 20 ಜನ. 3 ಓದಿಸ್ಬೋದ ಅಂತ. ಮಾತಾಜಿ 25 ಹೋದ್ರೆ ಎಷ್ಟಾಗುತ್ತೆ ಮಾತಾಜಿ? 72ರಲ್ಲಿ ಮಾತಾಜಿ 28ರಲ್ಲಿ 20 ಹೋದ್ರೆ 25 22ರಲ್ಲಿ 66 ಅಲ್ಲ ಮಾತಾಜಿ. 6 ಕಮ್ಮಿ. 60 ಶ್ಲೋಕ ಇದೆ. ನಾನೇನ್ ಹೇಳಿದೆ 62 ಒಂದೇ ಅಷ್ಟೇ. 50 ಮಾತಾಜಿ. ನಿರ್ಮಲಾ ಮಾತಾಜಿ ನೀವು 3 ಶ್ಲೋಕ ಓದಿ. ಏನು 26ರಿಂದ ಮಾತಾಜಿ? ಹೌದು ಮಾತಾಜಿ. ಮುಕ್ತ ಸಂಗೋನ ಹಂ ವಾಧಿ ಧೃತ್ಯಚ್ಚಾಹ ಸಮನ್ವಿತಃ ಸಿದ್ಧ್ಯಾ ಸಿದ್ಧೋರ್ನಿರ್ವಿಕಾರಃ ಕರ್ತಾ ಸಾತ್ವಿಕ ಉಚ್ಯತೆ. ರಾಗಿ ಕರ್ಮ ಫಲ ಪ್ರೇಪ್ಸುಹ ಲುಬ್ಧೋ ಹಿಂಸಾತ್ಮಕೋ ಶುಚಿಃ ಹರ್ಷಶೋಕಾನ್ವಿತಃ ಕರ್ತಾ ರಾಜಸ ಪರಿಕೀರ್ತಿತಃ ಅಯುಕ್ತ ಪ್ರಾಕೃತ ಸ್ತಬ್ಧಃ ಷಠೋ ನೈಷ್ಕೃತಿಕೋಲಸ್ಸಃ ವಿಷಾಧಿ ದೀರ್ಘಸೂತ್ರಿ ಚ ಕರ್ತಾ ತಾಮಸ ಉಚ್ಯತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ಓದಿ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂ ಚ ಯಾ ವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ.
यया धर्ममधर्मं च कार्यं चाकार्यमेव च अयथावत् प्रजानाति बुद्धि सा ಪಾರ್ಥ ರಾಜಸಿ. ಧನ್ಯವಾದಗಳು ಮಾತಾಜಿ. 2 ಮಾತಾಜಿ ಆಗಿದ್ದು? ಮೂರಾಯ್ತು. ಆಯ್ತು. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಿ ಮಲ್ಲಜಮ್ಮ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಮಾತಾಜಿ. ಓದಿ. 32 ಅಲ್ವಾ ಮಾತಾಜಿ? ಹಾ ಮಾತಾಜಿ. ಅಧರ್ಮಂ ಧರ್ಮಮಿತಿಯ ಮನ್ಯತೆ ತಮಸಾರುತ ಸರ್ವಾರ್ಥನ್ ವಿಪರೀತ್ಯಾಶ್ಚ ಬುದ್ಧಿತಾ ಪಾರ್ಥ ತಾಮಸಿ. ಧೃತ್ಯಾಯಾ ಧಾರಯತೆ ಅಗ್ರಾಣೀಂದ್ರಿಯ ಕ್ರಿಯಃ ಯೋಗಿನ ವ್ಯಭಿಚಾರಿಣ್ಯಾ ಧೃತಿ ಸಾ ಪಾರ್ಥ ಸಾತ್ವಿಕಿ ಯಾತು ಧರ್ಮ ಕಾಮಾರ್ಥಾನ್ ಧೃತ್ಯಾಧಾರಯತೆ ಅರ್ಜುನ ಪ್ರಸಂಗೇನ ಫಲಕಾಕ್ಷಿ ಧೃತಿ ಸಾ ಪಾರ್ಥ ರಾಜಸಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. 35 ಶ್ಲೋಕದಿಂದ ಓದಿ. ಹಾ ಮಾತಾಜಿ. ಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಚ್ಯಂತಿ ದುರ್ಮೇಧಾಃ ಧೃತಿ ಸ ಪಾರ್ಥ ತಾಮಸಿ. ಸುಖಂ ತ್ವಿದಾನಿಂ ತ್ರಿವಿಧಂ ಶೃಣು ಮೇ ಭರತರ್ಷಭ ಅಭ್ಯಾಸಾದ್ ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ ಯತ್ತದಗ್ರೇ ವಿಷಮೀವ ಪರಿಣಾಮೇ ಮೃತೋಪಮಂ ತತ್ ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಮಾತಾಜಿ. ವನಿತಾ ಶೆಟ್ಟಿ ಮಾತಾಜಿ ಓದಿ. ಮಾತಾಜಿ ಒಂದ್ ನಿಮಿಷ ಮಾತಾಜಿ. ಬೇರೆಯವರಿಗೆ ನೆಕ್ಸ್ಟ್ ಓದ್ತೇನೆ. ವಿ ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 38. ವಿಷಯೇಂದ್ರಿಯ ಸಂಯೋಗ ಯತ್ತದ್ಗ್ರೇ ಮೃತ್ಯು ಪಾಪಮಂ ಪರಿಣಾಮೇ ವಿಷಮೀವ ತತ್ಸುಖಂ ರಾಜಸಸ್ಕೃತಂ ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಾತ್ಮನಃ ನಿದ್ರಾಲಸ್ಯ ಪ್ರಮೋದೋತ್ತಃ ತತ್ತಾಮ ಸಮುದಾವೃತಂ ನ ತದಸ್ತಿ ಪೃಥ್ವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿ ಜೈಮೃಕ್ತಃ ಯದೇವಿಹ ಮಾತಾಜಿ ಮುಕ್ತಂ ಪ್ರಕೃತಿ ಜೈರ್ ಮುಕ್ತಂ ಸತ್ವಂ ಪ್ರಕೃತಿ ಜೈರ್ಮುಕ್ತಂ ಯದೇಹಿ ಸಾತ್ಯ ತ್ರಿಗುಣೈಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಓಕೆ, ವನಿತಾ ಶೆಟ್ಟಿ ಮಾತಾಜಿ ಓದಿ. ಓದ್ತೇನೆ ಮಾತಾಜಿ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭೈರ್ಗುಣೈ ಶಮೋದಮಸ್ತಪ ಶೌಚಂ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ ಶೌರ್ಯಂ ತೇಜೋ ಧೃತಿರ್ದಾಕ್ಷಂ ಯುದ್ಧೇ ಚಾಪ್ಯಪಲಾಯನಂ ದಾನಮೀಶ್ವರ ಭಾವಶ್ಚ
ಕ್ಷಾತ್ರಂ ಕರ್ಮ ಸ್ವಭಾವಜಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶೀಲಾದೇವಿ ಮಾತಾಜಿ ಓದಿ. ಶೀಲಾದೇವಿ ಮಾತಾಜಿ. 44. ಹಾ ಮಾತಾಜಿ. ಕೃಷಿ ಗೋರಕ್ಷೆ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ ಸ್ವೆ ಸ್ವೆ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ ತಥಾ ವಿದಂತಿ ತ್ರಶೃಣು ಯತ್ ಪ್ರವೃತ್ತಿ ಭೂತಾನಾಂ येन सर्वविदं ततं स्वकर्माणां तमभ्यचर ಸಿದ್ಧಿಂ ವಿದಂತಿ ಮಾನವಃ. ಧನ್ಯವಾದಗಳು ಮಾತಾಜಿ. ಎ ಮಂಜುಳಾ ಮಾತಾಜಿ ಓದಿ. ಎ ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 47ನೇ ಶ್ಲೋಕದಿಂದ ಓದಿ ಮಾತಾಜಿ. ಎಷ್ಟು? ಒಂದ ಎರಡ ಮಾತಾಜಿ? 3. ಒಂದು ನಿಮಿಷ. ಶ್ಲೋಕ 47. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವಮಷ್ಟಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾಃ ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮಾ ವಿಗತ ಸ್ಪೃಹಃ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಬಿ ಮಲ್ಲಜಮ್ಮ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಸ್ರವಂತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೆಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ ಬುದ್ಧ್ಯಾ ವಿಶುದ್ಧಯಾ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯ ಮಾತಾಜಿ ನಿಷಯಾನ್ ತ್ಯಕ್ತ್ವಾ ರಾಗದ್ವೇಷೌ ವ್ಯುಧಸ್ಯ ಚ ವಿವಿಕ್ತ ಸೇವೀ ಲಘ್ವಾಪ್ಶ್ರೀ ಯಥವಾಕ್ಕಾಯ ಮಾನಸಃ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಚಂದ್ರಕಲಾ ಮಾತಾಜಿ ಓದಿ. ಚಂದ್ರಕಲಾ ಮಾತಾಜಿ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಂ ಶಾಂತೋ ಬ್ರಹ್ಮಭೂಹಾಯ ಕಲ್ಪತೆ ಬ್ರಹ್ಮಭೂತಂ ಪ್ರಸನ್ನಾತ್ಮ ನ ಶೋಷತಿ ನ ಕಾಂಕ್ಷತಿ ಸಮ ಸರ್ವೇಷು ಭೂತೇಷು ಮದ್ಭಕ್ತಿ ಲಭತೆ ಪರಾಂ ಭಕ್ತ ಮಮ ಬೇಜಾನಾತಿ ಯಾವಾನ್ ಯಾಶಿತ ತತ್ವತಃ ತತೋ ಮಾಂ ತತ್ವತೋ ಜಾತ್ವಾ ವಿಶತೆ ತದನಂತರಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಕೆಪಿ ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸರ್ವ ಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ ವ್ಯಾಪಶ್ರಯ ಮತ್ ಪ್ರಸಾದಾದ ವಾಪ್ನೋತಿ ಶಾಶ್ವತಂ ಪದಮವ್ಯಯಂ ಚೇತಸಾ ಸರ್ವ ಕರ್ಮಾಣಿ ಮಾಯಿ ಸನ್ಯಾಸ ಮತ್ಪರಃ ಬುದ್ಧಿಯೋಗಂ ಉಪಾಶ್ರಿತ್ಯ ಮಚ್ಚಿತಾ ಸತತಂ ಭವ ಮಚ್ಚಿತಾ ಸರ್ವ ದುರ್ಗಾಣಿ
मत्प्रसादत्तरिष्यसि अथ चेत त्वमहङ्कारात् नाशोष्यसि विनक्ष्यसि। ಹರೇ ಕೃಷ್ಣ ಮಾತಾಜಿ. ಶೋಭಾ ವೆಂಕಟೇಶ್ ಮಾತಾಜಿ ಓದಿ. ಶೋಭಾ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶೋಭಾ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 59. ಯದಹಂಕಾರಮಾಶ್ರಿತ್ಯ ನಾಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈಷಾ ವ್ಯವಸಾಯಸ್ತೆ ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ ಸ್ವಭಾವಜೇನ ಕೌಂತೆಯ ನಿಬದ್ಧ ಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸ್ಯಾವಶೋಪಿ ತತ್ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ. ಧನ್ಯವಾದಗಳು ಮಾತಾಜಿ. ಕವಿತಾಮಣಿ ಮಾತಾಜಿ ಓದಿ. ಕವಿತಾಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ 62 ಮಾತಾಜಿ. 62, 63, 64. ಹಾ ಮಾತಾಜಿ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಶಾಂ ಶಾಂತಿ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯತರಂ ಮಯಾ ವಿಮೃಶ್ಯೇತದಶೇಷೇಣ ಯಥೇಚ್ಛಸಿ ತಥಾ ಕುರು ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಧನ್ಯವಾದ. ಮಾತಾಜಿ ಧನ್ಯವಾದಗಳು. ಶೋಭಾ ವೆಂಕಟೇಶ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 65. ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಉಪಸಂಹಾರ. ಇದಂ ತೇ ನ ತಪಸ್ಕಾಯ ನ ಭಕ್ತಾಯ ಕದಾಚನ ನ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯಾ ಇಮಂ ಪರಮಂ ಮದ್ಭಕ್ತೇಷ್ಟ ವಿದಾಸ್. ಯಾರು ಮಾತಾಜಿ? ನಾನು ಓದ್ಬೇಕು. ಮಂಜುಳಾ ಆವು ಮಾತಾಜಿ. ಆವು ಮಂಜುಳಾ ಮಾತಾಜಿ. ಯಾ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಶ್ವ ವಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಶ್ಯತ್ಯ ಸಂಶಯಃ ನ ಚಾತಸ್ಮಾನ್ ಮನಃಶುಷೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ ಅಧ್ಯೇಷ್ಯತೆ ಚ ಯ ಇಮಂ ಧರ್ಮಂ ಸಂವಾದಮಾವಯೋಃ ಜ್ಞಾನಯಜ್ಞೇನ ತೇನಾಹಂ ಇಷ್ಟಃ ಸ್ಯಾಮಿತಿ ಮೇ ಮತಿಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಜಯಲಕ್ಷ್ಮಿ ಮಾತಾಜಿ ಓದಿ. ಶ್ರದ್ಧವಾನಾನ ಸೂರ್ಯಶ್ಚ ಶೃಣುಯಾದಾಪಿ ಯೋ ನರಃ ಸೋಹಪಿ ಮುಕ್ತ ಶುಭಂ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ ಕಚ್ಚಿದೇತಚ್ಯುತ್ರಂ ಪಾರ್ಥ ಭವೈಕಾಗ್ರೇಣ ಚೇತಸಾ ಕಚ್ಚಿದಜ್ಞಾನ ಸಮ್ಮೋಹ ಪ್ರನಷ್ಟಸ್ತೆ ಧನಂಜಯ. ಅರ್ಜುನ ಉವಾಚ ನಷ್ಟಮೋಹ ಸ್ಮೃತಿ ಲಬ್ಧ
त्वत्प्रसादन्मयाच्युत स्थितोऽस्मि स्थितोऽस्मि गतसन्देह करिष्ये वचनं तव. हरे हरे कृष्ण कृष्ण माताजी. माताजी. साई लक्ष्मी माताजी ओदि. संजय उवाच इत्याहं वासुदेवस्य पार्थस्य च महात्मनः संवाद इवं संवादविम् अश्रोषम् अद्भुतं ब्रह्महर्षणं व्यासप्रदाश्च्युतवान् एतत् गुह्यमहं परं योगं योगेश्वरात् कृष्णात् साक्षात् कथयतः स्वयं राजन् संस्कृत्य संवादम् इवं अद्भुतं केशवार्जुनयो पुण्यं हृष्यामि च ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಇನ್ನು ಮಾತಾಜಿ. ಎಷ್ಟು ಜನ ಇದ್ದಾರೆ ಮಾತಾಜಿ? ಹಾ ಮಾತಾಜಿ. ಮಾತಾಜಿ ಸ್ವಲ್ಪ ಇನ್ನು ಇದ್ದಾರೆ ಮಾತಾಜಿ. ನೀವು ಒಂದು 50ನೇ ಶ್ಲೋಕದಿಂದ ಹಾಕಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಯಾರು ಇವರಿದ್ದಾರೆ ಅಷ್ಟೇ. ರತ್ನ ನೋಡಿ, ಇದ್ದಾರೆ, ಲಲಿತಾ ಪೂಜಾರಿ ಮಾತಾಜಿ, ಲಕ್ಷ್ಮೀ ರತ್ನ, ಪ್ರಿಯಾ ಮಾತಾಜಿ, ರಂಜನಾ, ಪೂರ್ಣಿಮಾ ಮಾತಾಜಿ, ರಂಜನಾ ಮಾತಾಜಿ, ರತ್ನಾ ಮಾತಾಜಿ ಇದ್ದಾರೆ. 60 ಹಾಕ್ಲಾ? ಹಾ ಸಾಕು. ಅಲ್ಲಿಂದ ನಾನೇ ಇದ್ದೀನಿ ಮಾತಾಜಿ. ರಾಜೇಶ್ವರಿ. ಹೌದು, ರಾಜೇಶ್ವರಿ ಮಾತಾಜಿ ಇದ್ದಾರೆ. ರಾಜೇಶ್ವರಿ ಮಾತಾಜಿ ಹೇಳಿ. ಹಾ ಮಾತಾಜಿ. ಎಷ್ಟಿಂದ ಹೇಳ್ಬೇಕು ಮಾತಾಜಿ? 61ರಿಂದ. 61. ಓಕೆ ಮಾತಾಜಿ. ಶ್ಲೋಕ 61. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಬ್ರಹ್ಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ ತಮವೇ. ಶ್ಲೋಕ 62. ತಮವೇ ಶರಣಂ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ಇತಿ ತೇ ಜ್ಞಾನಮುಖ್ಯಂತಂ ಜ್ಞಾನಮಾಖ್ಯಾತಂ ಗುಹ್ಯಾದ್ಗುಹ್ಯತರಂ ಮಯಾ ವಿಮೃಶೈತದ ವಿಶೇಷೇಣ ಯತ್ತೇಚ್ಛಸಿ ತಥಾ ಕುರು. ಧನ್ಯವಾದಗಳು ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸರ್ಗ ಗುಹ್ಯತ್ತಮ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ತ್ರಿಯೋಸಿ ಮೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಂ ಶುಚಃ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಪ್ರಿಯಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ಲೋಕ ಬಂದಿಲ್ಲ, ಮಾಡ್ಕೊಳ್ತಾ ಇದ್ದೀನಿ. ಅರವತ್ತೇಳಿಂದ ಅಲ್ವಾ ಮಾತಾಜಿ? ಹಾ ಮಾತಾಜಿ. ಶ್ಲೋಕ 67. ಇದಂ ತೇನ ತಪಸ್ಕಾಯ ನಾ ಭಕ್ತಾಯ ಕದಾಚನ ನಾ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋऽಭ್ಯಸೂಯತಿ. ಶ್ಲೋಕ 68.
या इमं परमं गुह्यं मद्भक्तेष्टभिदास्यति भक्तिं मयि परां कृत्वा मामैवैष्यत्य संशयः. ಶ್ಲೋಕ 69. ನ ಚ ತಸ್ಮಾನನುಶೇಷೋ ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ಧನ್ಯವಾದಗಳು ಮಾತಾಜಿ. ಅದು ಬಾಯಲ್ಲಿ ಬಕ್ಕೆ ಆಗ್ಬಿಟ್ಟಿದೆ, ಒಂಥರ ಹೇಳಕ್ಕೆ ಪೂರ್ಣಿಮಾ ಮಾತಾಜಿ, ಪೂರ್ಣಿಮಾ ಮಾತಾಜಿ ಹೇಳಿ ಮಾತಾಜಿ. ಹಾ ಮಾತಾಜಿ, ಎಷ್ಟನೇದು? 70. 70 ಶ್ಲೋಕ 70. ಅಧ್ಯೇಷ್ಯತೆ ಚ ಯೇ ಇಮಂ ಧರ್ಮಂ ಸಂವಾದಮಾವಯೋಃ ಸ್ನಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿಃ ಶ್ರದ್ಧವಾನನಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತಃ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ ಕಚ್ಚಿದೇತಚ್ಛ್ರುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸಾ ಕಚ್ಚಿದಜ್ಞಾನಸಮ್ಮೋಹಃ ಪ್ರನಷ್ಟಸ್ತೆ ಧನಂಜಯ. ಧನ್ಯವಾದಗಳು ಮಾತಾಜಿ. ರಂಜನಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ನಷ್ಟೋ ಮೋಹ ಸ್ಮೃತಿರ್ಲಬ್ಧಾ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ. ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಮಶ್ರೌಷಂ ಅದ್ಭುತಂ ರೋಮಹರ್ಷಣಂ. ವ್ಯಾಸಪ್ರಸಾದ ಶ್ರುತವಾನ್ ಏತದ್ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ರತ್ನಾ ಮಾತಾಜಿ ಓದಿ. ರತ್ನಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಾಜನ್ ಸಂಸ್ಕೃತ್ಯ ಸಂವಾದಮಿಮದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಪುಷ್ಯಾಮಿ ಚ ಮುಹುರ್ಮುಹುಃ ತಚ್ಚ ಸಂಸ್ಕೃತ್ಯ ರೂಪಮದ್ಭುತಂ ಹರೇ ವಿಸ್ಮಯೋ ಮೇ ಮಹಾನ್ ರಾಜನ್ ಪುಷ್ಯಾಮಿ ಚ ಪುನಃ ಪುನಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀವಿಜಯೋ ಭೂತಿಃ ಧ್ರುವ ನೇತೃರ್ಮತಿರ್ಮಮ. ಹರೇ ಕೃಷ್ಣ. ಹರೇ ಕೃಷ್ಣ. ಆಯ್ತಾ ಎಲ್ರದು? ಆಯ್ತಾ, ಎಲ್ಲರೂ ಹೇಳಿ ಆಯ್ತಾ? ಯಾವ್ದನ್ನು ಬಿಟ್ಟಿಲ್ಲ. ಹೇಳ್ದೆ ಇರೋರು ಹೇಳಿ. ಹೌದು, ಈ ಶ್ಲೋಕ ಎಲ್ರು ಹೇಳಿ, 3 ಸಲ ಹೇಳೋಣ. ಹೌದು, ಎಲ್ಲರೂ ಹೇಳುವ ಒಟ್ಟಿಗೆ. ಯತ್ರ ಯೋಗೇಶ್ವರ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀವಿಜಯೋ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀವಿಜಯೋ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೇತೃರ್ಮತಿರ್ಮಮ. ಓಂ ತತ್ಸತ್ತಿ. ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಅರ್ಜುನ ಸಂವಾದೇ ಮೋಕ್ಷಸಂನ್ಯಾಸಯೋಗೋ ನಾಮ ಅಷ್ಟಾದಶೋऽಧ್ಯಾಯಃ.
ಜನ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಹರೇ ರಾಮ 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 ಹರೇ 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 ರಾಮ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ರಾಮ ಹರೇ ರಾಮ ಹರೇ ಹರೇ ರಾಮ ಹರೇ. ಹರೇ ರಾಮ 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 ಹರೇ 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 ರಾಮ ಹರೇ ರಾಮ ಕೃಷ್ಣ. ರಾಮ ಎಲ್ರಿಗೂ ರಾಮ ಧನ್ಯವಾದಗಳು. ಹರೇ ಹರೇ. ಎಲ್ಲರ ಸಹಕಾರದಿಂದ ನಮ್ದು 18 ಅಧ್ಯಾಯನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಯ್ತು. ಧನ್ಯವಾದಗಳು ಎಲ್ರಿಗೂ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ ನಾಳೆಯಿಂದ ಹಾ ನಾಳೆಯಿಂದ ನಾಳೆಯಿಂದಿಲ್ಲ ಆಯ್ತು. ಕಂಪ್ಲೀಟ್ ಆಯ್ತಲ್ವಾ? ಇನ್ನು ನೆಕ್ಸ್ಟ್ ಇದೆ, ನೆಕ್ಸ್ಟ್ ಬ್ಯಾಚ್ ಶುರು ಆಗತ್ತೆ. ನೆಕ್ಸ್ಟ್ ಸೆಷನ್ ಸ್ಟಾರ್ಟ್ ಆಗತ್ತೆ. ನಂಗೆ ಅನಿಸ್ತದೆ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗ್ಬಹುದು. ಮಾತಾಜಿ ಮಾತಾಜಿ ಮಧ್ಯಾಹ್ನ ಟೈಮ್ ಏನಾದ್ರು ಮಾಡಿ ಮಾತಾಜಿ. ಲಲಿತಾ ಮಾತಾಜಿ ಮಧ್ಯಾಹ್ನ ಮಾಡೋಣ, ಶುರು ಮಾಡೋಣ. ಹರೇ ಕೃಷ್ಣ ಮಾತಾಜಿ. ಮಧ್ಯಾಹ್ನ ಮಾಡಿದ್ರೆ ನಾವಿರಲ್ಲ ಮಾತಾಜಿ, ಸಂಜೆನೆ ಮಾಡಿ ಮಾತಾಜಿ. ಅಯ್ಯೋ ಈ ಟೈಮ್ ಸ್ವಲ್ಪ ಕಷ್ಟ ಆಗ್ತದೆ ಮಾತಾಜಿ. ಈ ಟೈಮ್ ಎಲ್ಲ 5 ಗಂಟೆಯಿಂದ ಬೇಕಾದ್ರೆ ಇಟ್ಕೊಳ್ಳಿ ಮಾತಾಜಿ. 5, 6, 7 ಹಾಗೆ. ಅದೇ 7, 7:15 ಮುಗಿದ್ರೆ ಹೌದು ಮಾತಾಜಿ. 7 ಮುಗಿದ್ರೆ ಸರಿ ಆಗುತ್ತೆ. ಬೇರೆ ಕ್ಲಾಸ್ಗಳು ಇರುತ್ತೆ ಮಾತಾಜಿ. 5 ಗಂಟೆ ಚೈತನ್ಯ ಚರಿತಾಮೃತ ಇದೆ ಮಾತಾಜಿ. 6 ಗಂಟೆಯಿಂದನೇ 5ರಿಂದ 6 ಆಗೋದಿಲ್ಲ. 6ರಿಂದ 7 ಇಟ್ಕೊಳ್ಳಿ ಮಾತಾಜಿ. 6ರಿಂದ 7 ಇಟ್ಕೊಳ್ಳಿ ಮಾತಾಜಿ, ಅವಾಗ ಫ್ರೀ ಇರುತ್ತೆ. ನೋಡೋಣ. ನಮ್ದೊಂದಿದೆ, ಸ್ಟಡಿ ಗ್ರೂಪ್ ಇದೆ ನಮ್ದು. ಮತ್ತೆ ಇನ್ನೊಂದು 4ರಿಂದ 5 ಖಾಲಿ ಇರುತ್ತಲ್ಲ ಮಾತಾಜಿ. ಹೌದದು ನಮಿತಾ ಮಾತಾಜಿ ಅವ್ರು ಮಾಡ್ತಾ ಇದ್ರಲ್ವಾ ಮಾತಾಜಿ, 4ರಿಂದ 5. ಶ್ಲೋಕ ಅವರು ಅಲ್ಲೇ ಮಾಡ್ತಿದ್ರು. ಹೌದು 4ರಿಂದ 5. ನಮಿತಾ ಮಾತಾಜಿ ಅವರು ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಾ ಇದ್ರು. ನೆಕ್ಸ್ಟ್ ಸೆಷನ್ ಪ್ರಾರಂಭವಾಗ್ತದೆ, ಆದಷ್ಟು ಬೇಗನೆ ಪ್ರಾರಂಭವಾಗ್ತದೆ. ಎಲ್ಲರೂ ಮತ್ತೆ ಜಾಯಿನ್ ಆಗಿ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು. ಲಲಿತಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ತುಂಬಾ ಚೆನ್ನಾಗಿ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ವೈಷ್ಣವ ವೃಂದ ಕಿ ಜೈ. ಶ್ರೀ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲಾ ಪ್ರಭುಪಾದ ಕಿ ಜೈ. ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಮಾತಾಜಿ ಎಲ್ಲಾರ್ಗು ಧನ್ಯವಾದ. ನಿಮಗೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ನಮ್ಗೆಲ್ಲ ಈ ಟೈಮಲ್ಲಿ 10 ಶ್ಲೋಕ ಓದ್ತದಿದ್ದೇನೋ ಒಂಥರ ಪಿಬತಂ ಭಾಗವತಂ ತರ ಪಿಬತಂ ಭಗವದ್ಗೀತೆ ಆಗಿತ್ತು. ನಮ್ಗೆ ಚೆನ್ನಾಗಿತ್ತು. ಮಲ್ಗೋಕ್ ಮುಂಚೆ ಭಗವದ್ಗೀತೆ ಓದ್ತಾ ಇದ್ವಿ, ಚೆನ್ನಾಗಿತ್ತು. ಹಾ ಮಾತಾಜಿ, ನಮಗೆಲ್ಲ ಬೇಜಾರಾಗ್ತತಿ. ಕಲಿಯಕ್ ಟೈಮ್ ಇದ್ದಿಲ್ಲ, ಆದ್ರೂ ಬೇಜಾರಾಗ್ತತಿ ಇವಾಗ. ಬರುತ್ತೆ, ನೆಕ್ಸ್ಟ್ ಮಾಡ್ತಾನೆ ಇರ್ತಾರಲ್ಲ, ನೆಕ್ಸ್ಟ್ ಯಾವಾಗಿರುತ್ತೆ ಮಾತಾಜಿ? ಮತ್ತೆ ಮಂಡೆಯಿಂದ ಪ್ರವೀಣ ಮಾತಾಜಿ ಹಾಕ್ತಾರೆ. ಹೌದು ಮಾತಾಜಿ, ನೆಕ್ಸ್ಟ್ ಮಂಡೆಯಿಂದ ಮೋಸ್ಟ್ಲಿ ಸ್ಟಾರ್ಟ್ ಆಗ್ತದೆ. ಇವತ್ತು ಲಾಸ್ಟ್ ಮಾಡ್ತಾ ಇದ್ದೀವಿ ಮಾತಾಜಿ. ನಮ್ಮ ಬ್ಯಾಚಿಗೆ ಲಾಸ್ಟ್. ಧನ್ಯವಾದಗಳು. ನೆವರ್ ಎಂಡಿಂಗ್ ಇದ್ದೇ ಇರುತ್ತೆ. ನಮ್ಮ ಬ್ಯಾಚಿಗೆ ಕೊನೆ ದಿನ ಅಷ್ಟೇ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. 18 ಅಧ್ಯಾಯ ಎಲ್ಲ ಮತ್ತೆ ಯಾವ್ದನ ಒಂದು ಹಾಕೊಳ್ಳಿ ಮಾತಾಜಿ, ಸೆಂಟ್ರಲ್ಲಿ ಚೆನ್ನಾಗಿರುತ್ತೆ. ನಮ್ದು ಮಧ್ಯೆ ಇರುತ್ತಲ್ಲ, ಇವರು ನಾಗವೇಣಿ ಮಾತಾಜಿ 3 ಗಂಟೆಗೆ ಮಾಡ್ತಾ ಇರ್ತಾರೆ, ಅವಕಾಶ ಕೊಡ್ತಾರಲ್ಲ. ಈಗ 8 ಗಂಟೆಯಿಂದ 9 ಗಂಟೆವರೆಗೂ ಯಾವ್ದಿದೆ ಮಾತಾಜಿ? 8ಕ್ಕೆ 9ಕ್ಕೆ ಏನಿಲ್ಲ. ಇನ್ನು ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಫಸ್ಟ್ ಲೆವೆಲ್. ಏನೋ ಒಂದು ಕ್ಲಾಸಸ್ ನಡೀತಾನೆ ಇರುತ್ತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಪ್ರವೀಣ ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ನಾಳೆಯಿಂದ ಕ್ಲಾಸ್ ಇಲ್ವಾ ಇದು? ನಾಳೆಯಿಂದ ಆಯ್ತು ಮಾತಾಜಿ. 18 ಅಧ್ಯಾಯ ಮುಗೀತಲ್ಲ.
ಸಾಯಿಲಕ್ಷ್ಮಿ ಮಾತಾಜಿ, ನೀವು ಎಷ್ಟನೇ ಲೆವೆಲ್ ಅಲ್ಲಿ ಇದ್ದೀರಿ ಮಾತಾಜಿ? 3ನೇ ಲೆವೆಲ್ ಆಯ್ತಾ ನಿಮ್ದು? ಆಯ್ತು ಮಾತಾಜಿ. ಹೌದಾ ಮಾತಾಜಿ? ನೆಕ್ಸ್ಟ್ ಭಕ್ತಿ ಶಾಸ್ತ್ರ ಜಾಯಿನ್ ಆಗಿ ನೆಕ್ಸ್ಟ್ ಬ್ಯಾಚ್ಗೆ. ನೆಕ್ಸ್ಟ್ ಬ್ಯಾಚ್ ಕಾ ಮಾತಾಜಿ? ಹೌದು ಮಾತಾಜಿ. ಲಿಂಕ್ ಇಲ್ಲ ಮಾತಾಜಿ. ಮಾತಾಜಿ ಇವಾಗ ಸ್ಟಾರ್ಟ್ ಆಗ್ಲಿಲ್ಲ, ಇನ್ನು ಸ್ಟಾರ್ಟ್ ಆಗ್ಬೇಕು. ಆಯ್ತು ಮಾತಾಜಿ. ರಾಜೇಶ್ವರಿ ಮಾತಾಜಿ, ನೀವೇ ಯಾವ ಲೆವೆಲ್ ಅಲ್ಲಿ ಇದ್ದೀರಿ? ಮಾತಾಜಿ ಈಗ ನಂಗೆ ಗೊತ್ತಿಲ್ಲ ಮಾತಾಜಿ, ಇವಾಗ ಸ್ಟಾರ್ಟ್ ಮಾಡಿರೋದು ನಾನು. ಅಲ್ಲ, ನಿಮ್ದು ಇದು 18 ದಿವಸದ್ದು ಆಗಿದೆಯಾ? ಇಲ್ಲ ಮಾತಾಜಿ, ನಾನು ಪಾಪ ಸಣ್ಣದಿರೋದ್ರಿಂದ ಸರಿಗೆ ನಾನು ಜಾಯ್ನ್ ಆಗಿಲ್ಲ. ಹೌದಾ ಮಾತಾಜಿ? ಓಕೆ ಮಾತಾಜಿ. ಪೂರ್ಣಿಮಾ ಮಾತಾಜಿ, ನೀವು 2nd ಲೆವೆಲ್ ತನಕ ಇದ್ದೀರಿ, ಈಗ ಎಷ್ಟನೇ ಲೆವೆಲ್ ಅಲ್ಲಿ ಇದ್ದೀರಿ? ಅದೇ ಮಾತಾಜಿ ಪ್ರಭುಜಿ ಇದ್ದೀನಿ. ಯಾವ್ದು ಮಾತಾಜಿ? ಲೆವೆಲ್ 3 ಅದೇ ಭಕ್ತಿ ವೃಂದ. 3ನೇ ಲೆವೆಲ್ ಅಲ್ಲಿ ಇದ್ದೀರಿ ನೀವು ಇವಾಗ. ಓಕೆ. ಹಾ, ಶನಿವಾರ ಭಾನುವಾರ ಮಾತ್ರ ತಗೊಳ್ತಾರೆ ಮಾತಾಜಿ ಕ್ಲಾಸ್. ಸರಿ, ಕರೆಕ್ಟ್. ಭಕ್ತಿ ಶಾಸ್ತ್ರದಲ್ಲಿ ಇದ್ದೀರಾ? ಇಲ್ಲ, ಇದು ನಾಗವೇಣಿ ಮಾತಾಜಿ ಅವರು ತಗೋತಾ ಇದ್ದಾರೆ. ಅಲ್ಲ, ಅಶ್ವಿನಿ ಮಾತಾಜಿ. ಅಶ್ವಿನಿ ಮಾತಾಜಿ ಅವರು ಇವಾಗ ತಗೋತಾ ಇದ್ದಾರೆ. ಯಾವ್ದು ತಗೋತಾ ಇದ್ದಾರೆ? 3ನೇ ಲೆವೆಲ್. ಹಾ ಹಾ ಮಾತಾಜಿ. ಓಕೆ ಮಾತಾಜಿ, 3ನೇ ಲೆವೆಲ್ ಅಶ್ವಿನಿ ಮಾತಾಜಿ ಅವ್ರು ತಗೋತಾ ಇದ್ದಾರೆ. ಓಕೆ ಮಾತಾಜಿ. ಮಾತಾಜಿ ಲೆವೆಲ್ ಅಂದ್ರೆ ಏನು ಗೊತ್ತಾಗಿಲ್ಲ ನನಗೆ. ಇದು 18 ದಿವಸದ ಕೋರ್ಸ್ಗೆ ಹೇಳ್ತಾರೆ ಫಸ್ಟ್ ಲೆವೆಲ್ ಅಂತ. ಓಕೆ ಮಾತಾಜಿ. ನಂತರದ್ದು 2nd ಲೆವೆಲ್ ಭಗವದ್ಗೀತಾ ಅಂತ. 3ನೇ ಲೆವೆಲ್ ಅಂದ್ರೆ ಅಲ್ಲಿ ನಿಮ್ಗೆ ಭಕ್ತಿ ರಸಾಮೃತ ಸಿಂಧು, ಈಶೋಪನಿಷತ್ ಅದೆಲ್ಲ ಇದೆ. ಹೌದಾ ಮಾತಾಜಿ? ಹೌದು, ಅದು 3ನೇ ಲೆವೆಲ್. ಇದು ನನಗೆ ಫಸ್ಟ್ ಗೆ ಜಾಯ್ನ್ ಆಗಿದ್ದೆ ಮಾತಾಜಿ. ಮಾತಾಜಿ ಫಸ್ಟ್ ಜಾಯ್ನ್ ಆಗಿರೋದು ಮಾತಾಜಿ ಇದು ನಾನು. ಹೌದಾ ಮಾತಾಜಿ? ನೋಡಿ, ಇನ್ನು ಆಗಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗತ್ತೆ, ಆವಾಗ ನೀವು ಜಾಯಿನ್ ಆಗಿ ನಾನ್ ಬೇಕಿದ್ರೆ ನಿಮ್ಗೆ ಲಿಂಕ್ ಕಳಿಸ್ತೇನೆ. ಇದೇ ಶ್ಲೋಕ ಕ್ಲಾಸಿಗೆ ಲಿಂಕ್ ಕಳಿಸ್ತೇನೆ. ಕಳಿಸಿ ಮಾತಾಜಿ. ನಾವು ಅಂದ್ರೆ ಪ್ರಾಕ್ಟೀಸ್ ಇಲ್ಲ ಮಾತಾಜಿ. ಈ ಮಾತಾಜಿ ಏನ್ ಹೇಳ್ಕೊಟ್ಟಿರ್ತಾರ ಅವಾಗ ಕಲ್ತಿರೋದು, ಅವಾಗ ಹೇಳೋದು, ಪ್ರಾಕ್ಟೀಸ್ ಇಲ್ಲ. ನೋಡಿ, ಸಮಯ ಸಿಕ್ಕಿದವಾಗ ನೀವು ಜಾಯಿನ್ ಆಗ್ತಾ ಇರ್ಬಹುದು ಯಾವ್ದಾದ್ರು ಒಂದೊಂದು ಬ್ಯಾಚ್ಗೆ. ಹಾ ಮಾತಾಜಿ, ಲಿಂಕ್ ಕಳಿಸಿ ಮಾತಾಜಿ. ಓಕೆ ಮಾತಾಜಿ. ಓಕೆ, ಆಯ್ತು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು, ಧನ್ಯವಾದಗಳು. ಚಂದ್ರಕಲಾ ಮಾತಾಜಿ, ನೀವು ಮಾತಾಜಿ ಯಾವ ಲೆವೆಲ್ ಅಲ್ಲಿ ಇದ್ದೀರಿ? ನಂಗೆ ಏನು ಗೊತ್ತಿಲ್ಲ ಮಾತಾಜಿ, ಯಾವ್ದು ಗೊತ್ತಿಲ್ಲ ಮಾತಾಜಿ. ಅದು ಗೊತ್ತಿಲ್ಲ. ಹಾಗಾದ್ರೆ 18 ದಿವಸದ್ದು ಆಗಸ್ಟ್ಗೆ ಪ್ರಾರಂಭವಾಗ್ತದೆ, ಅದಕ್ಕೆ ನೀವು ಜಾಯಿನ್ ಆಗಿ ನಾನು ಲಿಂಕ್ ಕಳಿಸ್ತೇನೆ. ಶ್ಲೋಕ ಯಾವ್ದು ಮಾತಾಜಿ? ನಂಗೆ ಗೊತ್ತಿಲ್ಲ ಮಾತಾಜಿ. ಶ್ಲೋಕ ಕ್ಲಾಸ್ಗೆ ನಾನು ಲಿಂಕ್ ಕಳಿಸ್ತೇನೆ. ನೀವೆಲ್ಲರೂ ರಿಜಿಸ್ಟರ್ ಆಗಿ ನಿಮ್ಗೆ ಯಾವ ಬ್ಯಾಚ್ ಬೇಕು ಅದಕ್ಕೆ ನೀವು ಜಾಯಿನ್ ಆಗಿ. ಆಯ್ತು ಮಾತಾಜಿ, ಜಾಯಿನ್ ಆಗ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು. ಮಾತಾಜಿ. ರಂಜನಾ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಲೆವೆಲ್ ಹರಿಕೃಷ್ಣ ಮಾತಾಜಿ ಲೆವೆಲ್ 3 ಆದ್ರೆ ಹೋಗ್ಲಿಲ್ಲ ನಾನು. ಹೋಗ್ಲಿಲ್ಲ. ರಂಜನಾ ಮಾತಾಜಿ, ಹೌದು, ನೀವು ಲೆವೆಲ್ 2 ಅಲ್ಲಿ ಇದ್ರಿ. ನನ್ನ ಕ್ಲಾಸ್ ಅಲ್ಲಿನೂ ಒಂದು 2 ಟೈಮ್ಸ್ ಬಂದಿದ್ದೀರಾ ಅಂತ ನೀವು. ಹೌದು, ಲೆವೆಲ್ 2 ಅಲ್ಲಿ ಇದ್ದೆ. ಹೌದು ಮಾತಾಜಿ. ಲೆವೆಲ್ 3 ಅಂದ್ರೆ ಶ್ಲೋಕ ಕ್ಲಾಸ್ ಇತ್ತಲ್ಲ, ಹಾಗೆ ನಾನು ಇದ್ರಲ್ಲಿ ಹಾಗಾಗಿ ಆಗ್ಲಿಲ್ಲ. ಓಕೆ ಮಾತಾಜಿ, ಇನ್ನು ಲೆವೆಲ್ 3ಕ್ಕೆ ನೀವು ಜಾಯಿನ್ ಆಗಿ. ಹಾಗೆ ಲೆವೆಲ್ 3 ಗೆ ಇದು ಪುನಃ ಹೋಗ್ಬೇಕಾ ಮಾತಾಜಿ? ಹೌದು ಮಾತಾಜಿ. ಇದಾಗ್ತಾ ಅದು ನಾಗವೇಣಿ ಮಾತಾಜಿ ಇದ್ದಾರಲ್ಲ ಅದು. ಹೌದು, ನಾಗವೇಣಿ ಮಾತಾಜಿ ಇವಾಗ ಕಲಿಸ್ತಾ ಇದ್ದಾರೆ. ಅಶ್ವಿನಿ ಮಾತಾಜಿ ಕಲಿಸೋದು ನಂಗೆ ಗೊತ್ತಿಲ್ಲ. ನಾಗವೇಣಿ ಮಾತಾಜಿ ಲೆವೆಲ್ 3 ಕಲಿಸ್ತಾ ಇದ್ದಾರೆ ಈಗ. ಹೌದು ಮಾತು. ಹೌದು ಹೌದು. ಓಕೆ, ಅಲ್ಲಿ ಜಾಯಿನ್ ಆಗ್ಬೋದಾ ಮಾತಾಜಿ? ಅಲ್ಲಿ ಜಾಯಿನ್ ಆಗ್ಬೋದು ಮಾತಾಜಿ. ಶನಿವಾರ ಮಾತಾಜಿ 3 ಗಂಟೆ ಕಲಿಸ್ತಾರೆ ಮಾತಾಜಿ. 3 ಗಂಟೆಗೆ ಯಾವ್ದು ಕ್ಲಾಸ್ ಕಲಿಸ್ತಾರೆ ಅಶ್ವಿನಿ ಮಾತಾಜಿ ಅವರು? ಅದೇ ಭಕ್ತಿ ವೃಕ್ಷ 03 ಅಂತಿದೆ. ಓ, ಭಕ್ತಿ ವೃಕ್ಷ ಮಾತಾಜಿ ಅದು. ಅದು ಭಕ್ತಿ ವೃಕ್ಷ ಮಾತಾಜಿ. ನೀವು ನಿಮ್ದು 18 ದಿವಸದ ಆಗಿದೆಯಾ ಪೂರ್ಣಿಮಾ ಮಾತಾಜಿ? ಆಗಿದೆ ಮಾತಾಜಿ. ಆಗಿದೆ. ಲೆವೆಲ್ 2 ಆಗಿದೆಯಾ? ಆಗಿದೆ ಮಾತಾಜಿ. ಲೆವೆಲ್ 3ನೇದಕ್ಕೆ ನೀವು ಜಾಯಿನ್ ಆಗಿ. ಅದು ಭಕ್ತಿ ವೃಕ್ಷ ಬೇರೆ ಮಾತಾಜಿ, ಲೆವೆಲ್ 3 ಬೇರೆ. ಭಕ್ತಿ ವೃಕ್ಷ ಬೇರೆ, ಲೆವೆಲ್ 3 ಬೇರೆ. ಲೆವೆಲ್ 3 ಅಂದ್ರೆ ತರಗತಿ ಕ್ಲಾಸ್. ಅದೆಷ್ಟು ಗಂಟೆಗೆ ಇರುತ್ತೆ ಮಾತಾಜಿ? ಅದು ಇನ್ನು ಪ್ರಾರಂಭವಾಗ್ತದೆ. ಇವಾಗ ಲೆವೆಲ್ 2, ಇವಾಗ 17ನೇ ಅಧ್ಯಾಯದಲ್ಲಿ ಇದ್ದೇವೆ ನಾವು. ಒಂದು ಅಧ್ಯಾಯ ಬಾಕಿ ಇದೆ, ಮತ್ತೆ ಲೆವೆಲ್ 3 ಪ್ರಾರಂಭವಾಗ್ತದೆ. ನಾನು ಲಿಂಕ್ ಕಳುಹಿಸ್ತೇನೆ ಶ್ಲೋಕ ಕ್ಲಾಸ್ ಅಲ್ಲಿ, ನೀವೆಲ್ಲರೂ ಜಾಯಿನ್ ಆಗಿ. ಲೆವೆಲ್ 3 ಯಾರಿಗೆ ಬೇಕು ಅವರು ಲೆವೆಲ್ 3
ಜಾಯಿನ್ ಆಗಿ ಲೆವೆಲ್ 1 ಯಾವ್ದಕ್ಕೆ ಬೇಕಾದ್ರು ಲೆವೆಲ್ 1ಗೆ ಜಾಯಿನ್ ಆಗಿ. ಸರಿ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಇವಾಗ ನಿರ್ಮಲಾ ಮಾತಾಜಿ ಅವರು ಲೆವೆಲ್ 2 ಅಲ್ಲಿ ಇದ್ದಾರೆ. ಹಾಗೆ KP ಮಂಜುಳಾ ಮಾತಾಜಿ ಅವರು ಲೆವೆಲ್ 2 ಅಲ್ಲಿ ಇದ್ದಾರೆ. ಇನ್ನು ವೆಂಕಟೇಶ್ ಪ್ರಭುಜಿ ನೀವು ಯಾವ ಬ್ಯಾಚ್ ಅಲ್ಲಿ ಇದ್ದೀರಿ? ವೆಂಕಟೇಶ್ ಪ್ರಭುಜಿ ಹರೇ ಕೃಷ್ಣ ಮಾತಾಜಿ. ಹೇಳಿ. ಮಾತಾಜಿ ಲೆವೆಲ್ 3 ಆಗಿದೆ ಮಾತಾಜಿ, ಇನ್ನ ಭಕ್ತಿ ಶಾಸ್ತ್ರ ಬಂದಿಲ್ಲ ಮಾತಾಜಿ. ಭಕ್ತಿ ಶಾಸ್ತ್ರದಲ್ಲಿ ಇದ್ದೀರಾ ಈಗ? ಇಲ್ಲ ಮಾತಾಜಿ, ಇನ್ನ ಬಂದಿಲ್ಲ. ನೆಕ್ಸ್ಟ್ ಭಕ್ತಿ ಶಾಸ್ತ್ರ ಸ್ಟಾರ್ಟ್ ಆಗತ್ತೆ ನೆಕ್ಸ್ಟ್, ಆವಾಗ ಮಾತಾಜಿ. ನೀವು ಜಾಯಿನ್ ಆಗಿ. ಸರಿ ಮಾತಾಜಿ. ನೀವು ಭಾಗ್ಯಲಕ್ಷ್ಮಿ ಮಾತಾಜಿ ಅವರು ಕೂಡ ಇದ್ದಾರೆ ಜಾಯಿನ್ ಆಗುವವರು. ಹಾಗೆ ಲೆವೆಲ್ 3ನೇ ಹಂತ ಯಾವ್ದೆಲ್ಲ ಆಗಿದೆ ಅವರೆಲ್ಲ ನಂತರದ್ದು ಬ್ಯಾಚ್ ಪ್ರಾರಂಭವಾಗಲಿದೆ, ಆಗ್ಲಿಲ್ಲ, ಅದಕ್ಕೆ ಜಾಯಿನ್ ಆಗಿ. ನಾನು ಲಿಂಕ್ ಕಳಿಸ್ತೀನಿ, ನಾಗವೇಣಿ ಮಾತಾಜಿ ಅವ್ರ ಹತ್ರ ಹೇಳ್ತೀನಿ ನಾನು ಮತ್ತೆ. ಓಕೆ ಮಾತಾಜಿ, ನಮ್ದು ಲೆವೆಲ್ 3 ಪುನಃ ಹೊಸ ಬ್ಯಾಚ್ ಗೆ ಜಾಯಿನ್ ಆಗ್ಲಾ? ಇದು ಫಸ್ಟ್ ಇದೆ ಅಂತ ಗೊತ್ತಿಲ್ಲ. ಗೊತ್ತಿಲ್ಲಲ್ವಾ? ನೀವು ಲೆವೆಲ್ 3 ಹೊಸ ಬ್ಯಾಚ್ ಗೆ ಜಾಯಿನ್ ಆಗಿ. ಆಯ್ತು ಮಾತಾಜಿ. ಅದು ಗೊತ್ತಾ? ಯಾವ ಗೊತ್ತು? ಅದು ಇನ್ನು ಲೆವೆಲ್ 2 ಇವಾಗ 18ನೇ ಅಧ್ಯಾಯದಲ್ಲಿ ಇದ್ದೇವೆ ನಾವು. ಇನ್ನು 18ನೇ ಅಧ್ಯಾಯ, ಒಂದೇ ಅಧ್ಯಾಯ ಬಾಕಿ. ನಂಗೆ ಅನಿಸ್ತದೆ ನೆಕ್ಸ್ಟ್ ಮಂಡೇ ಅಲ್ಲ, ನೆಕ್ಸ್ಟ್ ಮಂಡೇ, ಹೌದು ನೆಕ್ಸ್ಟ್ ಮಂಡೇ ಇಂದಲೇ ಸ್ಟಾರ್ಟ್ ಆಗ್ಲಿಕ್ಕೂ ಸಾಕು ಲೆವೆಲ್ 3. ಓಕೆ, ಹರೇ ಕೃಷ್ಣ. ಮಾತಾಜಿ, ಇದು ಲೆವೆಲ್ 3 ಏನ್ ಬರುತ್ತೆ ಮಾತಾಜಿ? ಭಕ್ತಿ ರಸಾಮೃತ ಸಿಂಧು, ಈಶೋಪನಿಷತ್ ಮತ್ತೆ ಉಪದೇಶಾಮೃತ ಅಂತ 3 ಸಬ್ಜೆಕ್ಟ್ ಇದೆ. ಅದಾಗಿದೆ ಮಾತಾಜಿ? ನಿಮ್ದು ಆಗಿದೆ ಅದು ಸಾಯಿಲಕ್ಷ್ಮಿ ಮಾತಾಜಿ? ನೀವು ಭಕ್ತಿ ಶಾಸ್ತ್ರದ ಕ್ಲಾಸಿಗೆ ಇನ್ನು ಪ್ರಾರಂಭವಾಗಲಿದೆ, ಅದಕ್ಕೆ ಜಾಯಿನ್ ಆಗಿ. ಹಾ ಮಾತಾಜಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಮಾತಾಜಿ ನೀವು? ಮಂಜುಳಾ ಮಾತಾಜಿ. ಓಕೆ, ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ, ಧನ್ಯವಾದಗಳು. ಲಲಿತಾ ಮಾತಾಜಿ ಧನ್ಯವಾದಗಳು ಮಾತಾಜಿ. ಮೀಟಿಂಗ್ ಎಂಡ್ ಮಾಡಿ. ಪ್ರವೀಣ ಮಾತಾಜಿ ಧನ್ಯವಾದಗಳು ಮಾತಾಜಿ. ಎಂಡ್ ಮಾಡ್ಲಾ? ಮೀಟಿಂಗ್ ಎಂಡ್ ಮಾಡಿ ಮಾತಾಜಿ.